ಕರಾವಳಿಯ ಬೀಚ್ನಲ್ಲಿ ಅಡ್ಡಾಡಿದವರಿಗೆ ಅಲ್ಲೊಂದು ಇಲ್ಲೊಂದು ಪ್ರೀ ವೆಡ್ಡಿಂಗ್, ಸೀರಿಯಲ್, ಸಿನಿಮಾ ಶೂಟಿಂಗ್ ನೋಡಿ ಅಭ್ಯಾಸ ಆಗಿರ್ತದೆ. ಆದರೆ ಅಲ್ಲೊಂದು ಬೀಚ್ನಲ್ಲಿ ಮಾಡೆಲ್ ಒಬ್ಬಳು ಬಿಕಿನಿಯಲ್ಲಿ ಶೂಟ್ ಮಾಡಿದ್ದನ್ನು ನೋಡಿದ ಪೊಲೀಸರು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಆದರೆ ಆ ಮಾಡೆಲ್ ಮಾತ್ರ ಇದೊಂದು ಘೋರ ಅಪರಾಧ ಅಂತ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾಳೆ. ಪಡುಕೆರೆ ಬೀಚ್ನಲ್ಲಿ ಬಿಕಿನಿಯಲ್ಲಿ ಕಾಣಿಸಿಕೊಂಡ ಮಾಡೆಲ್ ಬಟ್ಟೆ ಬದಲಾಯಿಸಿಕೊಳ್ಳುವಂತೆ ಸಲಹೆ ನೀಡಿದ ಪೊಲೀಸರು. ಕರಾವಳಿಯ ನೈತಿಕ ಪೊಲೀಸ್ ಗಿರಿಯನ್ನು ಪ್ರಶ್ನೆ ಮಾಡಿದ ಮಾಡೆಲ್. ಹೀಗೆ ಬಿಕಿನಿಯಲ್ಲಿ ಕಾಣಿಸಿಕೊಳ್ತಾ ಇರೋ ಈ ಮಾಡೆಲ್ ಹೆಸರು ಖ್ಯಾತಿಶ್ರೀ. ಇನ್ನು ಈ ರೀತಿ ಬಿಕಿನಿ ತೊಟ್ಟ ಈಕೆ ಈ ಫೋಟೋ ಶೂಟ್ ಮಾಡಿಸಿಕೊಂಡಿರುವುದು ಪಡುಬಿದ್ರೆಯ ಪಡುಕೆರೆ ಬೀಚ್ನಲ್ಲಿ. ಆದರೆ ಈ ಫೋಟೋ ಶೂಟ್ ಪೂರ್ಣವಾಗುವ ಮೊದಲೇ ಸ್ಥಳೀಯ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಅನ್ನೋದು ಸದ್ಯ ಈಕೆಯ ಆರೋಪ. ಹೀಗಾಗಿ ಈ ಫೋಟೋವನ್ನು ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿ ಆಕ್ರೋಶ ಹೊರಹಾಕಿದ್ದಾಳೆ. ಮುಂಬೈನಿಂದ ಬಿಕಿನಿ ಫೋಟೋ ಶೂಟ್ ಮಾಡಿಸಿಕೊಳ್ಳಲು ಪಡುಬಿದ್ರೆ ಬಂದಿದ್ದ ಈಕೆಗೆ ಇದು ಕಹಿ ಅನುಭವ ಅಂತ ಬರೆದುಕೊಂಡಿದ್ದಾಳೆ. ಫೋಟೋಶೂಟ್ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳೀಯರು ಹಲ್ಲೆ ನಡೆಸ್ತಾರೆ ಅಂತ ಹೇಳಿರುವುದು ಈಕೆಯ ಕೋಪಕ್ಕೆ ಕಾರಣವಾಗಿದೆ. ನೈತಿಕ ಪೊಲೀಸ್ ಗಿರಿ ನಡೆಸೋದಕ್ಕೆ ಸ್ಥಳೀಯರಿಗೆ ಯಾರು ಅಧಿಕಾರ ನೀಡಿದ್ದಾರೆ ಅಂತ ತನ್ನ ಪೇಜ್ನಲ್ಲೇ ಪ್ರಶ್ನೆ ಮಾಡಿದ್ದಾಳೆ. ಈಕೆಯ ಈ ಪೋಸ್ಟ್ ಬಳಿಕ ಉಡುಪಿಯ ಸಂಘಟನೆಗಳಿಗೆ ಪಡುಬಿದ್ರಿಯಲ್ಲಿ ಹೀಗೊಂದು ಘಟನೆ ನಡೆದಿತ್ತು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಕರಾವಳಿಯ ಬೀಚ್ಗೆ ಬರೋರು ಆಧುನಿಕತೆಯ ಜೊತೆಗೆ ಸಂಸ್ಕೃತಿ ಮರೆಯಬೇಡಿ ಅನ್ನೋ ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದೆ. ಇನ್ನು ಪರಶುರಾಮನ ಸೃಷ್ಟಿಯ ನಾಡಿನಲ್ಲಿ ಇಂತಹದಕ್ಕೆ ಅವಕಾಶ ಇಲ್ಲ ಅಂತ ಕೆಲವರು ತಿರುಗೇಟು ನೀಡಿದ್ದಾರೆ. ಮಾಡೆಲ್ ತನ್ನ ಪತಿಯೊಂದಿಗೆ ಪಡುಕೆರೆ ಬೀಚ್ನಲ್ಲಿ ಫೋಟೋಶೂಟ್ ನಡೆಸಿದ್ದು ಇದರಲ್ಲಿ ಏನು ತಪ್ಪು ಎಂದು ಪ್ರಶ್ನೆ ಮಾಡಿದ್ದಾರೆ. ಆಕೆಯ ಪ್ರಶ್ನೆಗೆ ಸಾಕಷ್ಟು ಜನ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದು ರಕ್ಷಣೆ ನೀಡಿದ ಪೊಲೀಸರಿಗೆ ಥ್ಯಾಂಕ್ಸ್ ಹೇಳು ಅಂದಿದ್ದಾರೆ. ಒಟ್ಟಾರೆ ಖ್ಯಾತಿ ಪಡೆಯಲು ಕರಾವಳಿಯ ಬೀಚ್ನಲ್ಲಿ ಬಿಕಿನಿ ಫೋಟೋಶೂಟ್ ಮಾಡಿಸಿಕೊಂಡ ಖ್ಯಾತಿಶ್ರೀ ಕರಾವಳಿಯ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪ್ರಮೋದ್ ಸುವರ್ಣ, ನಮಕುಳ ನ್ಯೂಸ್ 24x7.